ಅವಾಗ ಅವರು ಮನವಿ ತಾಂಡಿದ್ದಾರೆ ನಮ್ದ. ಚಿಕ್ಕನಹಳ್ಳಿ ತಾಲೂಕು ಶಾಖೆ ವತಿಯಿಂದ ಮುತ್ತಿಗೆ ಹಾಕಲಾಗಿದೆ. ಈ ತಡರಾತ್ರಿನಲ್ಲಿ ವಿತೌಟ್ ಏನಿದೆ ಬಂದ್ಬಿಟ್ಟು ಕಟ್ಟಬೇಡಿ ಅಂತ ಹೇಳಕ್ ನಿಮ್ಗೆ ಯಾವ್ದು ಇಲ್ಲ. ನೀನ್ ಜನಗಳು ದಿಕ್ತಾಪಿಸ್ತಿದ್ಯಾ? ಸರ್ಕಸ್ ಪೇಟರ್ ಕಚೇರಿಯನ್ನು ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿ ಪೊಲೀಸ್ ಇಲಾಖೆಗೆ. ಅವ್ರ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಕೊಡ್ತಾರ ಅವರು. ಗುಂಡಿ ಹೊಡಿತೀವಿ ಅಂತ ಹೇಳ್ತಾರೆ, ಇದನ್ನ ಸಹಿಸ್ಕೊಂಡಿರ್ಬೇಕಾ? ತಾನಲ್ಲ ಅಲ್ಲಿ ಉಳಿಯಾರಲ್ಲಿ ತಗೊಳಲ್ಲ ಸರ್. 3 ತಾಸಿಂದ ನಮಗೆ ಮರ್ಯಾದೆ ಇಲ್ಲ ಸರ್. ಬಂಧಿಸಿ ಸಾಲ ತಗೊಂಡಿದ್ದೀರಲ್ಲ ಕಟ್ಟ ಮಾಡ್ತಾರೆ. ಹಂಗಂತೂ ಕಟ್ ಮಾಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ. ನೀವ್ ಯಾವ ಊರ್ನರು ಏನು ಹೆಸರು ಹೇಳಿದ್ರೆ ನಾವೆಲ್ಲ ಇಷ್ಟೊತ್ತಿ ಸಾಯ್ಬೇಕಾಯ್ತು ಸರ್. ನಾವೆಲ್ಲ ಹೋಗಮ್ಮ ಕೆರೆಗಳು ಸಾಲ ಮನ್ನಾ ಆಗುತ್ತಂತಲ್ಲ ಸರ್ ಕೇಳೋದು. ನಿಮ್ಮ ಮಾತು ಕೇಳ್ಕೊಂಡು ಯಾರ್ಯಾರು ಕಟ್ತಾ ಇಲ್ವೋ ಅವ್ರಿಗೆ ಪೂರ್ತಿ ಇದನ್ನ ಮಾಡಿಕೊಟ್ಟು ಮುಂದಿನ ಹೋರಾಟ ಮಾಡಿ. ಈ ಧರ್ಮಸ್ಥಳ ಸೇವಾ ಪ್ರತಿನಿಧಿಗಳು ನಮ್ಮನ್ನ ನೀವ್ ಯಾಕೆ ಇದೆಲ್ಲ ಮಾಡ್ತಾ ಇದ್ರೆ ಹಂಗೆ ಅಂತ ಗಲಾಟೆ ಮಾಡೋದು. ಮತ್ತೆ ಇಂಗ್ಲಿಷ್ ಅಲ್ಲಿ ಬೈತಾರೆ ಸರ್ ಅಂತ ಇವ್ರ ಮಾತು ಆಡ್ಬೋದ ಸರ್. ಈಗ ಮೇಲೆ ಹೊಡಿತೀವಿ ನಿಮಗೆ ಇಲ್ಲಿ ಬಂದ್ರೆ ಈ ಮಾತು ಅನ್ಬೋದ ಸರ್. ಮಳೆನೇ ವಾಪಸ್ ಧರ್ಮಸ್ಥಳ ಅಂಬೇಡ್ಕರ್ ಫೋಟೋನ ಕಕ್ಷೆ ಹಾಕಿರೋದು ಮತ್ತು ಕೆಟ್ಟದಾಗಿ ದಲಿತರ ಬಗ್ಗೆ ಮಾತಾಡಿರೋದ್ರಿಂದ ಸಬ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದೀವಿ ಆಲ್ರೆಡಿ. ಅಳುಗುಪ್ಪೆಲ್ಲ 5-6 ಜನ ಸತ್ತು ಹೋಗಲಿ ಸರ್. ಇಂದು 200 ಬಾಯಿ ಇದ್ರೆ ನಂದು ಆ ತರ ಹಂಗೆ ಭದ್ರತೆ ಅವ್ರು ಮಾತಾಡಿದ್ರೆ ನಾವು ಉಳಿಯೋರ್ನ ನಮ್ಗೆ ನ್ಯಾಯ ಇಲ್ಲ ಅಂತ ನಾವ್ ಎಲ್ಲಿಗೆ ಹೋಗೋದು? ನೈತಿಕತೆ ಇದ್ರೆ ಅಂತ ಮನುಷ್ಯ ಒಳ್ಳೇದಾಗಿದ್ರೆ 50 ಜನಕ್ಕೆ ಒಳ್ಳೇದ್ ಮಾಡೋಣ ಸರ್. ಇವ್ರು ಪಾಪದವರು, ಬಡವರು, ಇವ್ರು ಒಳ್ಳೇದ್ ಮಾಡೋಣ. ಅರ್ಧ ಅವ್ರಿಗೆ ಕ್ರಿಟಿಕಲ್ ಇದೆ ಸಮಸ್ಯೆ, ಕ್ರಿಟಿಕಲ್ ಫಂಡ್ ನಾವು ಕೊಡಿಸ್ತೇವೆ. 75,000 ರೂಪಾಯಿ ಕ್ರಿಟಿಕಲ್ ಫಂಡ್ ಕೊಡಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದೆ. ಧರ್ಮಸ್ಥಳ ಒಂದ್ ನಿಮಿಷ ಎಲ್ಲರೂ ಸೈಲೆಂಟ್ ಆಗಿದ್ದು ಬಿಡಿ. ಹೇಳ, ಈ ವಾದ ವಿವಾದನ ದೊಡ್ಡ ಮಾಡ್ಕೊಂಡು ಹೋಗ್ಬೇಡ್ರಿ. ಅವ್ರ ಬಗ್ಗೆ ನಾವ್ ಏನಿಲ್ಲ. ಒಂದ್ ನಿಮಿಷ ತಡೀರಿ. ನೀವು ಎಲ್ಲರೂ ಸೈಲೆಂಟ್ ಸುಮ್ಮನೆ ಬಿಡ್ರಿ. ಫೈನಲ್ ತಡೀರಿ. ಕಟ್ಟಬೇಡ್ರಿ ಅಂತ ಹೇಳಿದ್ರು ಬಿಟ್ಟಿದ್ರು ನಮಗೆ ಬೇಕಾಗಿಲ್ಲ. ಎಲ್ಲ ಮಧ್ಯಮ ಹೋಗ್ತಾರೆ. RBI ಗಿಂತ ದೊಡ್ಡರು ಯಾರು ಇಲ್ಲ ಕರ್ನಾಟಕ ಇಡೀ ಗವರ್ಮೆಂಟ್ ಅಲ್ಲಿ. RBI ಅಲ್ಲಿ ಸಿಬಿಲ್ ಅನ್ನೋದೊಂದು ಸ್ಕೀಮ್ ಐತೆ. ಎಲ್ಲಾರ್ಗು ಸಿಬಿಲ್ಗೂ ನಾನು ನೇರ ಹೊಣೆ, ನಮ್ಮ ಸಂಘ ನೇರ ಹೊಣೆ ಅಂತ ನಂಗಿದ್ರೆ ಅದನ್ನ ಎಲ್ಲಾರ್ಗು ಈಗ ಯಾರ್ಯಾರು ಹೇಳಿದಿರೋ, ಯಾರ್ಯಾರು ಪರವಾಗಿದಾರೋ ಅವ್ರಿಗೆಲ್ಲರಿಗೂ ಕೊಡ್ರಿ. ನೇರ ಹೊಣೆ ನಾನೇ ಆಗಿರ್ತೀನಿ, ನಮ್ಮ ಸಂಘ ಸಂಸ್ಥೆನೇ ಆಗಿರುತ್ತೆ ಅಂತ ಸಿಬಿಲ್ ಸ್ಕೋರ್ಗೆ. ಯಾಕೆಂದ್ರೆ ಅವ್ರಿಗೆ ಸಿಬಿಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾಳೆ ದಿನ ಅವ್ರ ಮಕ್ಕಳೇ ಆಗಿರ್ಬೋದು, ಅವ್ರ ಗಂಡದಿರೇ ಆಗಿರ್ಬೋದು, ಅವರೇ ಆಗಿರ್ಬೋದು, ನಾಳೆ ದಿನ ಇನ್ನು 12 ವರ್ಷ ಒಂದು ಸಿಂಗಲ್ ರೂಪಿ ಲೋನ್ ತಗೊಳಕ್ಕಾಗಲ್ಲ. ಆ ಅನುಮಾನ ನನಗೂ ಇರುತ್ತೆ, ಇವ್ರಿಗೂ ಇರುತ್ತೆ. ಅದನ್ನ ನೇರ ಹೊಣೆ ನಿಮ್ಮ ಸಂಘ, ನಿಮ್ಮ ಅಧ್ಯಕ್ಷ ಎಲ್ಲ ಬಂದು ಲೆಟರ್ ಕೊಡ್ರಿ. ಆಮೇಲೆ ಮುಂದೆ ನಿಮ್ಮ ಹೋರಾಟ ಮಾಡ್ರಿ. ಯಾರ್ಯಾರಿಗೆ ಇವತ್ತು ಕಟ್ತಾ ಇಲ್ವೋ, ನಿಮ್ಮ ಮಾತು ಕೇಳ್ಕೊಂಡು ಯಾರ್ಯಾರು ಕಟ್ತಾ ಇಲ್ವೋ ಅವ್ರಿಗೆ ಪೂರ್ತಿ ಇದನ್ನ ಮಾಡಿಕೊಟ್ಟು ಮುಂದಿನ ಹೋರಾಟ ಮಾಡಿ. ಅವ್ರ ಮನೆ ಹಾಳು ಮಾಡಬೇಡ್ರಿ, ಅವ್ರ ಜೀವನ ಹೊಡಿಬೇಡ್ರಿ. ಫೈನಲ್ ಸ್ಟೇಟ್ಮೆಂಟ್ ಇದು. ಇದು ಫೈನಲ್ ಸ್ಟೇಟ್ಮೆಂಟ್. ಈಗ ಸಿವಿಲ್ ಹೋಗುತ್ತೆ ಅಂತ ಬೇಡ ನನಗೆ. ಇಲ್ಲಿ ಸಿವಿಲ್ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ದು ಸಿವಿಲ್ ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ ಕೆಲವರು. ಒಂದು ಲೋಪದೋಷ ಇದ್ರೆ ಕೇಳಿ. ಕೂಗಾಡ್ದಾಗಲೇ ಗೊತ್ತಾಯ್ತು, ಪಕ್ಕ ಗೊತ್ತಾಯ್ತು ನಿಮ್ಗೆ. ಅಣ್ಣ ನೀವು ಕೂಗಾಡ್ದಾಗಲೇ ಗೊತ್ತಾಯ್ತು.
ಕೂಗಾಡೋದಲ್ಲ ನೀನು, ಅವಾಗಲೇ ಗೊತ್ತಾಯ್ತು ನನಗೆ. ನ್ಯಾಯದ ವಿರುದ್ಧ ಕಾನೂನು ನೀನು ಯಾವಾಗ ಕೂಗಾಡ್ದು ಅವಾಗಲೇ ಗೊತ್ತಾಯ್ತು. ನ್ಯಾಯ ಬಿಟ್ಟು ಹೋರಾಟ ಮಾಡಬೇಡ ಅಂತ ಹೇಳ್ತಾನೆ. A few moments later. ಹೇಳ್ತಿಲ್ಲ, ಜನಗಳನ್ನ ದಿಕ್ಸೋಪ್ಸೋ ಕೆಲಸ ನಾವು ಸಹಿಸಲ್ಲ. ಕಾನೂನು ಸುವ್ಯವಸ್ಥೆ ನಾವು ಸಹಿಸಲ್ಲ. ನಿಮ್ಗೆ ವೈದ್ಯ ಹೋಗಿ ಸಂಬಂಧಪಟ್ಟ ಮೇಲಧಿಕಾರಿಗಳ ಹತ್ರ ಹೋಗಿ ಮನವಿ ಮಾಡಿಸಿ. ಹೋರಾಟ 100 ಜನ ತಗೊಳ್ಬೇಕಾಗಿಲ್ಲ, ಒಬ್ಬರಿಗೂ ಹೋರಾಟನೇ. ಹೋಗಿ ಸಂಬಂಧಪಟ್ಟ ಮೇಲಧಿಕಾರಿ ಹೋಗಿ ಮಾಡಿ. ಯಾವುದೇ ಫೈನಾನ್ಷಿಯಲ್ ಸಂಘಟನೆಗಳು ಏನಾದರೂ ಹೈಯೆಸ್ಟ್ ಬಡ್ಡಿ ದರದಲ್ಲಿ ಏನಾದರೂ ನಡೀತಾ ಇದ್ದಾವೆ ಅಂತ ನೀವು ಗಮನಿಸಿದ್ರೆ ವಿತ್ ಎವಿಡೆನ್ಸ್ ವಿತ್ ಡಾಕ್ಯುಮೆಂಟ್ ಸಮೇತ ಹೋಗಿ ಡಿಸ್ಟ್ರಿಕ್ಟ್ ಇಂಜೆಸ್ಟ್ ಡಿ ಸಿ ಸಾಹೇಬ್ರ ಮುಂದೆ ಹೋಗಿ ಸಬ್ಮಿಟ್ ಮಾಡಿ ನೀವು ಅದನ್ನು ಬ್ಯಾನ್ ಮಾಡಿಸಿ. ಅಲ್ಲಿ ಬ್ಯಾನ್ ಆಯ್ತು ಅಂತ ಆದೇಶ ಆದರೆ ಇವ್ರು ನಡೆಯೋಕ್ಕೆ ಅಲ್ಲಾಡಕ್ಕೆ ಬಿಡಲ್ಲ ನಾವು. ಬಿಕಾಸ್ ನಮಗೆ ಅಧಿಕಾರ ಸಿಗುತ್ತವೆ. ಕೇಳಿಸಿದೆಯಲ್ಲ, ನಮ್ಗೆ ಅವಾಗ ಅಧಿಕಾರ ಸಿಗುತ್ತೆ. ಅಲ್ಲಿ ಬ್ಯಾನ್ ಆಯಿತು ಸರ್ಕಾರದಿಂದ ಅಂದ ತಕ್ಷಣ ಸರ್ಕಾರದ ಆದೇಶ ಪಾಲನೆ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಯಾರು ಎನ್ಫೋರ್ಸ್ಮೆಂಟ್ ಅಥಾರಿಟಿ? ಗೌರ್ಮೆಂಟ್. ನಾವು ಎನ್ಫೋರ್ಸ್ಮೆಂಟ್ ಅಥಾರಿಟಿ. ಇಮ್ಮಿಡಿಯೇಟ್ಲಿ ಇವ್ರನ್ನ ಸುಮ್ಮನೆ ಬಿಡಲ್ಲ ನಾವು. ವಿತೌಟ್ ಏನಿದೆ ಬಂದ್ಬಿಟ್ಟು ಕಟ್ಟಬೇಡಿ ಅಂತ ಹೇಳೋದು ನಿಮ್ಗೆ ಯಾವುದೂ ಇಲ್ಲ. ನೀನು ಜನಗಳು ದಿಕ್ತಾಪಿಸ್ತಿದ್ಯಾ, ಪ್ರೊತ್ಕಜಾಡ್ತಿದ್ಯಾ. ಇಲ್ಲಿ ಬೇರೆ ಬೇರೆ ಕ್ಯಾಸ್ಟ್ ಇರ್ತಾರೆ, ಬೇರೆ ಬೇರೆ ಜನ ಇರ್ತಾರೆ, ಬೇರೆ ಬೇರೆ ಸಮುದಾಯ ಇರ್ತಾರೆ. ಒಗ್ಗಟ್ಟಾಗಿದ್ರು ಅವ್ರವರಲ್ಲೇ ಬಂತು ಈಗ ಹೊಡಕು. ನೀನು ಇವತ್ತು ಇರ್ತೀಯ ಹೋಗ್ತೀಯಾ, ನಾಳೆ ಬೆಳಿಗ್ಗೆ ಇವ್ರ ಮನೆಯವ್ರಿಗೆ ಏನೋ ಒಂದು ಹಾವು ಕಚ್ಚಿದ್ರೆ ಪಕ್ಕದ ಮನೆ ಪಟ್ಟಣ ಬರೋದು, ಇವ್ರ ಮನೆ ಒಂದು ಚೇಳು ಕಚ್ಚಿದ್ರೆ ಪಕ್ಕದ ಮನೆ ಬಂದು ನೀರು ಕೊಡೋದು. ಅದು ಎದೆರಡು ಕಾರಣ ಅಂದ್ರೆ ಬಂದು ಕೊಡೋದು ಅವರು, ನಾವು ನೀವಲ್ಲ. ಫಸ್ಟ್ ಬರೋದು ಇವರು, ಆಮೇಲೆ ಆಮೇಲೆ ನೆಕ್ಸ್ಟ್ ಫೋನು. ಕೇಳಿಸಿದೆಯಲ್ಲ, ಅವ್ರ ಮಧ್ಯದಲ್ಲಿ ಸುಮ್ಮನೆ ಬಂದು ವಿಷಯ ಪಾಯ್ಸನ್ ಹಾಕ್ಬಿಡಿವಿ. ಇಲ್ಲ ಸರ್, ನಾವು ಪಾಯ್ಸನ್ ಹಾಕಿಲ್ಲ ಸರ್. ಸ್ಟೇಷನ್ ಬರ್ಬೇಕು ಈಗ ಇಮಿಡಿಯೇಟ್ಲಿ. ಬನ್ನಿ, ಯಾರು ಬರ್ತಾರೆ ಕಂಪ್ಲೇಂಟ್ ಕೊಡ್ಬಾರ ಮನೆಗೆ ಕೊಡಿ ಸರ್. ಒಂದು ಸ್ಟೇಷನ್ ಬರ್ಬೇಕೀಗ. ಬನ್ನಿ ನಡಿ ಸ್ಟೇಷನ್ ತಗೊಳ್ಳಿ, ನಡಿ ಸ್ಟೇಷನ್ ತಗ ಬರ್ತೀನಿ ಸರ್. ನಡೆಯಪ್ಪ ಸ್ಟೇಷನ್ ತಗ. ಆಯ್ತು, ಅಯ್ಯೋ ನಡಿ ಸ್ಟೇಷನ್ ಹತ್ರ. A few minutes later. जिंदाबाद 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 आटा वाला अच्छा है, आटा वाला अच्छा है, अम्बेडकर वाला अच्छा है, उलियार पुलिस सब इंस्पेक्टर अच्छा है, अम्बेडकर वाला अच्छा है, ನಾವು ಉಳಿಯಾರ್ ಸಬ್ ಇನ್ಸ್ಪೆಕ್ಟರ್ ದುಂಡಾವರ್ತೆ ದ್ರೌಡಿಸಮು ಗೂಂಡಾಗಿರಿ ಮಾಡ್ಕೊಂಡು ಮೈಕ್ರೋ ಫೈನಾನ್ಸ್ ಪರವಾಗಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾವ್ರೆ. ಇದ್ರ ಬಗ್ಗೆ ದೂರ್ ಕೊಟ್ಟು 100 ಸಾರಿ ದೂರ್ ಕೊಟ್ಟು ಯಾವ ಮೇಲೆ ಕ್ರಮ ತಗೊಳ್ಳಲ್ಲ. ಇವ್ರನ್ನೇ ಚಿಕ್ಕಮಂಚೆ ಹೋದ್ ಚಿಕ್ಕ ಕಡಿತೇನ್ರೆ ಕುಂಡಿ ಹೊಡಿತೀನಿ ಅಂತ ಹೇಳ್ತಾರೆ. ಇದನ್ನ ಸಹಿಸ್ಕೊಂಡಿರ್ಬೇಕಾ? ಅದ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರನ್ನ ಅಮಾನತುಪಡಿಸಿ ನಮಗೆ ರಕ್ಷಣೆ ಕೊಡಿ ಅಂತ ಹೆಣ್ಮಕ್ಳು ಬಂದಿರೋದು. ಇದು ಕತೆ. ಈಗ ಹೇಳಿದೀನಿ, ಮಾಡ್ತೀರಿ ಈಗ ಹೇಳಿ ನೋಡಿ. ನಾನೇ ಫೋನ್ ಬೆಳಿಗ್ಗೆ ಕರ್ನಾಟಕದಲ್ಲಿ ಸಂಘರ್ಷ ಹೋರಾಟಕ್ಕೆ ಬಂಧಿಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂಧಿಸಿ 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 ಪೊಲೀಸ್ ದೌರ್ಜನ್ಯ ದಬ್ಬಾಳಿಕೆ ಹೇಳಿ ಧಿಕ್ಕಾರ, ಪೊಲೀಸ್ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬಂಧಿಸಿ 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 जिंदाबाद 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 ನಮಗೆ ಬೇಕು ನ್ಯಾಯ ಬೇಕು, ನಮಗೆ ಬೇಕು ನ್ಯಾಯ ಬೇಕು. ಉಳಿಯಾರ್ ಸಬ್ ಇನ್ಸ್ಪೆಕ್ಟರ್ಗೆ ಜಿಂದಾಬಾದ್.
ಸ್ನೇಹಿತರೆ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಚಿಕ್ಕನಾಯಕನಹಳ್ಳಿ ತಾಲೂಕು ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸನ್ನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಚಿಕ್ಕನಾಯಕನಹಳ್ಳಿ ತಾಲೂಕು ಶಾಖೆ ವತಿಯಿಂದ ಮುತ್ತಿಗೆ ಹಾಕಲಾಗಿದೆ. ಈ ತಡರಾತ್ರಿನಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಏನು ಇವತ್ತು ಉಳಿಯಾರ್ ಹೋಬಳಿ ಮಾರ್ವಳ್ಳಿ ಮತ್ತು ಗ್ಯಾರಂಟಿ ಪಾಳ್ಯದಲ್ಲಿ ಮಹಿಳೆಯರ ಮೇಲೆ ಉಳಿಯಾರ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದ್ದಾರೆ. ಮತ್ತೆ ಮೈಕ್ರೋ ಫೈನಾನ್ಸ್ನವರ ಪರವಾಗಿ ಅವ್ರ ಜೊತೆ ಶಾಮೀಲಾಗಿ ಅಲ್ಲಿ ಎಲ್ಲ ಮಹಿಳೆಯರನ್ನ ಕರ್ಕೊಂಡು ಅವ್ರ ಮಹಿಳೆಯರ ಮೇಲೆ ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಘಟನೆನ ಖಂಡಿಸಿ ಚಿಕ್ಕನಾಯಕನಹಳ್ಳಿಯ ಸರ್ಕಲ್ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಮುಂದೆ ಇವತ್ತು ಅಹೋರಾತ್ರಿ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಹೇಳು ಏನಕ್ಕೆ ಮಾಡ್ತಾ ಇದೀವಿ ಅಂತ ಹೇಳು. ಇಲ್ಲಿ ಇದೇನು ಬಂದು ನೋಡಿ ಬರ್ಲಿ ಬಂಧುಗಳೇ, ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಪೊಲೀಸ್ ಸ್ಟೇಷನ್ ಹತ್ರ ನಮ್ಮ ದಲಿತ ಸಂಘ ಸಮಿತಿಯ ತಾಲೂಕು ಚಿಕ್ಕನಾಯಕನಹಳ್ಳಿ ತಾಲೂಕು ಸಂಚಾಲಕರಾದ ರಮೇಶ್ ಅವ್ರು ಬರ್ತಾರೆ ಬರೋದು ಅದ್ರ ಮುಂದೆ ನಾನು ಖಂಡಿತ ಈಗ ನೋಡ್ರಿ ಇಲ್ಲೇ ಕೇಳ್ರಿ, ನಿಮ್ಮ ಏನು ಇದಿದ್ರು ನೋಡ್ರಿ, ನಾನು ಖಂಡಿತವಾಗಿ ನಾನು ದಿನ ಅವ್ರು ಮಾತಾಡ್ಬೇಡಿ ನಾನು ಹೇಳ್ತೀನಿ ಇವಾಗ ನಿಮ್ಮ ಅಪವಾದ ನೋಡಿ. ನಾನು ನಮ್ಮ ಅಥವಾ ಇಲ್ಲ, ನಾ ಬಿಡಿ, ನೀವು ಬರ್ಕೊಂತೀರ ಬಿಡ್ತೀರಾ. ನಾವ್ SP ಆಫೀಸ್ ಹೋಗೋದು ಗೊತ್ತೈತೆ, ರೆಡಿ ಮಾಡೋದು ಗೊತ್ತೈತೆ. ಅದನ್ನ SP ಇಲ್ಲಿಗೆ ಬೇಕಾದ್ರೆ ಕಳಿಸ್ತೀನಿ. ಒಂದು ನಿಮಿಷ ನಾನು ಹೇಳಕ್ಕೆ ಇದು ನೋಡ್ರಿ, ಈ ಟೈಮಲ್ಲಿ ತೊಂದರೆ ಎಲ್ಲ ಬಂದಿದ್ದೀರಾ, ನಾನು ಇದು ಖುದ್ದಾಗಿ ಅಟೆಂಡ್ ಮಾಡ್ತೀನಿ. ನಾನು ಸಮಾಧಾನವಾಗಿ ಇದ್ದೀನಿ. ನಿಮ್ಮ ಅಹವಾಲು ಏನು ಇದ್ರು ನಾನು ಹೇಳ್ತೀನಿ ನೋಡ್ರಿ, ನಮ್ಮ ಅಧಿಕಾರ ನಾನು ಹೇಳ್ತೀನಿ, ನಮ್ಮ ಅಧಿಕಾರ ನಮ್ಮ ಕೈಲಿಂದ ನಿಮಗೆ ಏನು ನ್ಯಾಯ ಬೇಕು ಈಗ ಆಯ್ತು. ಉಳಿಯಾರ್ ಪೊಲೀಸ್ ಸಬ್ ಹೆಣ್ಣು ಮಕ್ಕಳನ್ನ ಆಮೇಲೆ ಮೈಕ್ರೋ ಫೈನಾನ್ಸ್ ಪರವಾಗಿ ತಗೊಂಡು ಬಂದ್ರೆ ದುಡ್ಡು ಕೊಟ್ಟಂಗೆ ಕೆಟ್ಟನಾಗುತ್ತೆ. ಬಾಯಿ ಮುಚ್ಚ ಕಟ್ಟಿ ಇಲ್ಲ ಜಜ್ಕೆ ಮಾತಾಡಿ ಕುಂಡಿ ಮೇಲೆ ಅಂತ ಏನಿದು ಇದು ಸರಿ. ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸತ್ರಕ್ಕ ಅಂಬೇಡ್ಕರ್ ಫೋಟೋ ಇವತ್ತು ಅವರು ಕಾರ್ಯಕ್ರಮ ರೂಪಿಸಿದ್ದಾರೆ. ದಲಿತ ಸಂಘ ಸಮಿತಿಯ ಕಾರ್ಯಕ್ರಮ ರೂಪಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ದಲಿತ ಸಂಘ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಕೇಳಕ್
ಅವತ್ತು ನೀವು ತಗೊಂಡ್ ತಿಂದಿಲ್ವೇನಮ್ಮ ಹೊಟ್ಟೆಗೆ ಅನ್ನ ತಿಂದಿಲ್ವಾ ನೀವು ಅಂತ ಇವ್ರ ಮಾತು ಆಡ್ಬೋದ ಸರ್ ಕೊಟ್ಟವ್ರು ಬಿಟ್ಬಿಡ್ತಾರೆ ನಮ್ಮ ಅಂತ ಮಾತಾಡ್ತಾರೆ ಮೈಕ್ರೋ ಫೈನಾನ್ಸ್ನೆಲ್ಲ ಕರ್ದು ಒಳಗ್ ಕೊಟ್ಟು ತೀರ್ಮಾನ ಮಾಡ್ಕೊಳ್ತಿದ್ದಾರೆ. ನಾವು ಅವ್ರು ಲೋನ್ ಕೊಡೋದಾದ್ರೆ ಅವ್ರು ತಗೊಂಡು ಬಿಡಿ ಸರ್, ನಾವು ಅವ್ರನ್ನೇನು ಒತ್ತಾಯ ಮಾಡಿಲ್ಲ ತಗೋಬೇಡಿ ಅಂತ. ಅವ್ರು ತಗೊಂಡು ಬಿಡಿ ಸರ್. ಏನನ್ ಬೈದು ಹೇಳಮ್ಮ, ಸಬ್ಮಿಸ್ಬಿಟ್ರೆ ಏನ್ ಮಾತಾಡಿರೋ, ಏನ್ ನಿಮ್ಮ ಅಶ್ಲೀಲವಾಗಿ ಯಾವ ತರ ಬೈದು ಅದ್ಯೋ ಸಿಗೋದ್ಮೇಲೆ ಹೊಡಿತೀವಿ ನಿಮಗೆ ಇಲ್ಲಿ ಬಂದ್ರೆ ಈ ಮಾತು ಅನ್ಬೋದ ಸರ್. ಮಳೆನೇ ವಾಪಸ್ ನಾನು ನ್ಯಾಯ ರೀತಿಯಲ್ಲಿ ಹೌದು ಸರ್. ನನ್ನ ನೋಡಿದ್ರಿ, ನನ್ನ ಕಾನೂನಲ್ಲಿ ಏನಿದೆ ಕರ್ಕೊಂಬಂದು ಹೊಡಿದ್ರಿ ಕಾನೂನಲ್ಲಿ ಕಾನೂನು ವ್ಯಾಪ್ತಿನಲ್ಲಿ ಯಾರು ಇಂಥ ಸಂದರ್ಭದಲ್ಲಿ ಹೋಗಿ ಅಲ್ಲೇ ಮಾಡಿದ್ದಾರೆ ಈ ಮಹಿಳೆಯರಿಗೆ ಇವತ್ತು ಇವ್ರನ್ನ ಇಲ್ಲೇ ಕರ್ಕೊಂಡ್ ಬಂದಿದ್ದೀವಿ, ಅಲ್ಲೇ ಮಾಡಿ ನಿಮ್ ಇಲಾಖೆಯವರೆಲ್ಲ ಬಂದು ಹೊಡೀರಿ ನೋಡೋಣ. ಆಯ್ತು, ಒಂದ್ ನಿಮಿಷ ತಟ್ಟೆ ಬಡೀರಿ ನೋಡಿ ಸರ್, ನೀಟಾಗಿ ಸಮಾಧಾನ ಮಾತಾಡ್ರಿ. ಈ ಕಡೆ ಹೋಗಿದೆ ಹೇಳಿ, ನಾನು ಏನ್ ಅಲ್ಲಿ ಕೇಳೋದ ಇಲ್ಲಿ ಕೇಳೋದ, ನೀವು ಇಲ್ಲಿ ಕೇಳಿಸ್ಕೊಳ್ಳೋದು ಇಲ್ಲ, ಇಲ್ಲಿ ಮಾತಾಡೋದು ಇಲ್ಲ. ಇವರು ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ಮಹಿಳೆಯರು ಒಂದು ರೀತಿ ಗಮನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಫೈನಾನ್ಸ್ ಕಂಪ್ನಿಗೆ ಇವರು ಇನ್ವಾಲ್ವ್ ಆಗಿ ಮಹಿಳೆಯರನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಪರವಾಗಿದ್ದಾರೆ, ಅವ್ರುಗಳಿಗೆ ಶಾಮೀಲಾಗಿರೋದಕ್ಕೆ ಇವ್ರ ಮೇಲೆ ಪುಂಡಾಟಿಕೆ ದೌರ್ಜನ್ಯ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅವ್ರು ಹೇಳ್ತಾರೆ ಸರ್, ಇವ್ರ ಮೇಲೆ ಕಂಪ್ಲೇಂಟ್ ಕೊಡ, ಹುಡುಗಿ ಮೇಲೆ ಧರ್ಮಸ್ಥಳ ಸಂಘ ಕೈ ಹಿಡ್ಕೊಂಡು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತ ಧರ್ಮಸ್ಥಳ ಸಂಘದವ್ರಿಗೆ ಅವರೇ ಹೇಳಿದ್ರು. ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಕರಪತ್ರ ಅಂತ ಬಂದಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿ ಅವರು ಹುಳಿಯಾರ್ ಸಬ್ ಇನ್ಸ್ಪೆಕ್ಟರ್ ದಲಿತ ವಿರೋಧಿ ನೀತಿ ನಡವಳಿಕೆ ಮಾಡಿಕೊಂಡು ಪುಂಡಾಟಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಖಂಡಿಸಿ ಕರಪತ್ರ ಹಾಕಿದೀವಲ್ಲ ಹಾಕಿವ್ರೆ. ಅದು ಮಹಿಳಾ ಒಕ್ಕೂಟದವರು ದಲಿತ ಸಂಘರ್ಷಕ್ಕೆಲ್ಲ ಸೇರ್ಕೊಂಡು ಅದಕ್ಕೆ ಆತನಿಗೆ ಗುರಿ ಎತ್ತಿಬಿಟ್ಟು ಇವ್ರನ್ನ ಎತ್ತಬೇಕಂತ ಮಾತಾಡಕ್ಕೆ ಸರ್. ಅಲ್ಲಿ ನ್ಯಾಯ ಇಲ್ಲ ಸರ್, ನ್ಯಾಯ ಇದು 2ನೇ ತಾರೀಕು ಕಾರ್ಯಕ್ರಮ ಐತೆ. ಇದು ಹಚ್ಚಿ ಕೆಲಸ ಮಾಡ್ತಾರೆ, ಎಲ್ಲ ಇದು ಮಾಡ್ಕೊಂಡಿದೀವಿ. ಇವ್ರು ಕೇಳಿ ನಾವು ಪ್ರತಿಭಟನೆ ಮಾಡ್ಬೇಕು. ಇವತ್ತು ದಲಿತ ಸಂಘ ಸಮಿತಿ ಕಾರ್ಯಕ್ರಮ ನಡೆಸಕ್ಕೆ ಇವ್ರ ಅನುಮತಿ ಬೇಕಂತೆ. ಅವ್ರಿಗೆ ಪೊಲೀಸ್ ಠಾಣೆ ಸಬ್ಬಿಸ್ಬಿಟ್ಟು ಅನುಮತಿ ಬೇಕಂತೆ. ನಾನು ಕೇಳಿ ಬಂದಿದ್ಯಾ, ಕೋಳಿ ಮಗನ ನಿನ್ನ ಒತ್ತು ಒಳಗಾಕ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಹೊಡ್ತಾರೆ. ಖಂಡಿಸಿದ್ವಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ಮತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಫೋಟೋನ ತಕ್ಷ ಹಾಕಿರೋದು ಮತ್ತು ಕೆಟ್ಟದಾಗಿ ದಲಿತರ ಬಗ್ಗೆ ಮಾತಾಡಿರೋದ್ರಿಂದ ಅದನ್ನು ಖಂಡಿಸಿದ್ದೀವಿ ಅನ್ಸಿದ್ವಿ. ಇದು ಉರಿ ಎತ್ತಿಕೊಂಡಿರೋದು. ಹಂಗಾಗಿ ಇವ್ರು ದೂರು ಕೊಡಕ್ ಹೋದ್ರೆ ಅವ್ರನ್ನ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು, ಅವ್ರನ್ನ ಅಸ್ಥಿರವಾಗಿ
ಕುಂಡಿ ಮೇಲೆ ಓದಿತೀನಿ ಅಂತನಲ್ಲ ಅಂದ್ರೆ ಏನ್ ಮನುಷ್ಯನ ಸರ್? ಅವ್ರು ಒಂದ್ ಸರ್ ಚೇರ್ ಯಾರು ಕೊಟ್ಟಿದ್ದು ಅಂತ ಚೇರ್ ಫೋಟೋ ಐತೆ, ಚೇರ್ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರು ಸರ್ ಅವರು. ಸರ್ ಮಳೆ ಬರ್ತಾ ಇದೆ, ನೀವಾದ್ರೂ ಸರ್ ಅವರು ನೀವಾದ್ರೂ ಇಷ್ಟು ಕೂಲ್ ಆಗ ಒಂದ್ ಸ್ವಲ್ಪ ನೀವು ಮಾತಾಡ್ರಣ ಅಂತ ಹಿಂಗ ಅವ್ರು ಹಂಗಲ್ಲ. ನಿಮ್ದು 200 ರೂಪಾಯಿ ಇದ್ರೆ ನಂದು ಆ ತರ ಹಂಗೆ ತಗ್ರಿಸಿ ಅವ್ರು ಮಾತಾಡಿದ್ರೆ ನಾವು ಉಳಿಯೋರ್ನಾಗಿ ನಮ್ಗೆ ನ್ಯಾಯ ಇಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಜನಸಾಮಾನ್ಯರು? ಸರ್ ಇವಾಗ ನಮ್ಗೆ ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ ಸರ್ ಮೈಕ್ರೋ ಫೈನಾನ್ಸ್ ಮೇಲೆ ನೀವು ಕೊಡ, ಈ ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಡ ಅಂತ ಹೇಳ್ಬೇಕು. ನಾವ್ ಯಾರಿಗೂ ನ್ಯಾಯ ಕೇಳಲ್ಲ ಸರ್. ನಾವು ಸರ್ ಇವಾಗ ನಾವು ಸಾಲ ತಗೊಂಡ್ಬಿಟ್ಟಿದೀವಿ, ನಮ್ಗೆ ಅವಾಗ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ ಸರ್, ದುಡಿಮೆ ಇಲ್ಲ ಇವಾಗ ಎಲ್ಲಿಂದ ಈಗ ನನ್ನ ಮಗಳನ್ನ ಓದ್ತಾನ, ಈಗ ನಮ್ಮ ಮನೆಯವ್ರಿಗೆ ಈಗ ನಮ್ಮ ಮನೆಯವ್ರು ಇಲ್ಲ ಸರ್, ಈಗ ನಮ್ಮ ಮಗಳಿಗೆ ನಾನು ಓದಿಸ್ಬೇಕು, ನಾವ್ ಎಲ್ಲಿಂದ ತರೋಣ ದುಡ್ಡು? ತಗೊಂಡ್ಬಿಟ್ಟಿದೀನಿ, ಎಲ್ಲೂ ಕೆಲಸ ಸಿಗ್ತಿಲ್ಲ, ಈಗ ಎಲ್ಲಿಗೆ ಹೋಗೋಣ ಸರ್ ಕಟ್ಟಕ್ಕೆ? ಓಲಿ ಟೈಮ್ ಕೊಡ್ರಿ ಅಂದ್ರೆ ಅವ್ರು ಟೈಮ್ ಅವ್ರು ಕೊಡ್ಬೇಕು. ಬಾಡಿಗೆ ಮನೇಲಿ ಇದ್ದೀವಿ ಸರ್, ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಕೊಡ್ತಿಲ್ಲ ಸರ್. ಬರ್ತಾರೆ ಸರ್, ಮನೆ ಹತ್ರ ಬರ್ತಲೇ ಇದಾರೆ, ಅವರು ಬರ್ತಲೇ ಇದಾರೆ, ಹೇಳ್ ಕಳಿಸ್ತಿದ್ದೀವಿ ನಾವು. ಕಂಪ್ಲೇಂಟ್ ತಾಣಲ್ಲ ಸರ್, SIR ತಾಣಲ್ಲ, ಅಲ್ಲಿ ಉಳಿಯಾರಲ್ಲಿ ತಗೊಳಲ್ಲ ಸರ್. 3 ಕಾಲಿಂದ ನಮಗೆ ಮರ್ಯಾದೆ ಇಲ್ಲ ಸರ್. ಅಲ್ಲಿ 3 ಸತಿ ಹೋಗಿದೀವಿ, 3 ಸತಿ ನೀವು ಫ್ರಿಡ್ಜ್ ತಗೊಂಡಿದ್ದೀರಾ, ಟಿವಿ ತಗೊಂಡಿದ್ದೀರಾ, ಕೂಲಿ ಮಾಡ್ಕೊಂಡು ತಿನ್ನೋರ ಹತ್ರ ಇರುತ್ತೆ ಸರ್, ಎಲ್ಲರ ಹತ್ರನು. ಅವೆಲ್ಲ ಯಾಕ್ರಿ ಸರ್ ಮಾತಾಡ್ಬೇಕು? ಅದು ಎಲ್ಲರೂ ತಗೊಳ್ತಾರೆ, ಅದನ್ನ ನಾವ್ ಕೇಳಕ್ ಹೋಗಿರೋ ರಕ್ಷಣೆ ಕೊಡ್ರಿ ಅಂತ. ಅವೆಲ್ಲ ನಮ್ಗೆ ಅವ್ರು ಸೊಲ್ಯೂಷನ್ ಕೊಡೋದು ಅವ್ರು ಯಾರು ಸರ್? ಅವರು ನಮ್ಮ ನ್ಯಾಯ ಎಲ್ಲ ಐತೆ ಸರ್. ಇವಾಗ ಉಳಿಯಾರಲ್ಲಿ ಏನ್ 5 ಪೈಸೆಗೂ ಇಲ್ಲ ಸರ್, ನಾವು ಉಳಿಯಾರ್ಗೆ ಹೋಗೋದೇ ಬಿಟ್ಬಿಟ್ಟಿದೀವಿ. ನೂರಾರು ಜನ ಮಹಿಳೆಯರು ಇಲ್ಲಿ ಬಂದು ನ್ಯಾಯ ಕೇಳ್ತಾ ಇದ್ದಾರೆ. ಆ ಉಳಿಯಾರ್ ಸಬ್ ಇನ್ಸ್ಪೆಕ್ಟರ್ ಗುಂಡಾವರ್ತೆ ಮತ್ತು ದೌರ್ಜನ್ಯ ಮತ್ತೆ ಅಶ್ಲೀಲವಾಗಿ ಕೆಟ್ಟಕ್ಕೆಲ್ಲ ಹೆಣ್ಮಕ್ಳನ್ನ ಬೈಯೋದು, ಅಪಮಾನಗೊಳಿಸೋದು, ಕುಂಡಿ ಮೇಲೆ ಬೈತೀನಿ ಹೆಚ್ಚಿಗೆ ಮಾತಾಡಿರ್ತು, ದುಡ್ಡು ತಗೊಂಡಿಲ್ವಲ್ರಿ ಅವತ್ತ ಕಟ್ರೆ ದುಡ್ಡು ಅಂತ ಈ ತರ ಮೈ ಮೇಲೆ ಬಿದ್ದಂಗೆ ಮಾತಾಡ್ತಾರಲ್ಲ ಈ ಮನುಷ್ಯ. ಅಲ್ಲಿ ನಾವು ಏನು ಯಾರು ನ್ಯಾಯನೇ ಕೇಳಂಗಿಲ್ವ ಸರ್? ಅದಕ್ಕೆ ತಾವು ಇಲ್ಲಿ ನಮ್ಮ ಕಚೇರಿ ಮುಂದೆ ಕಣ್ಣಿ ಕೂತಿದ್ವಿ, ನಾವು ಬಂದು ನಮಗೆ ನ್ಯಾಯ ಐಶ್ವರ್ಯಲ್ಲಿ ಸರ್, ಐಶ್ವರ್ಯಲ್ಲಿ ಇದ್ದೀರಾ? ನೋಡಿ ಸರ್, ಇದು ಹಿಂಗಿದೆ. ನಾವು ಅದಕ್ಕೆ ಇಡೀ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಾರೆ, ನೂರಾರು ಜನ ಇಲ್ಲೇ ಧರಣಿ ಕೂತಿದ್ದೀವಿ. ನಿಮ್ಮ ಸಬ್ ಇನ್ಸ್ಪೆಕ್ಟ್ರು ನಮಗೆ ಕೊಡಿ ದೂರು ಅಂತಾರೆ, ಇವರು ಅವ್ರ ಮೇಲೆ ಏನು ಕ್ರಮ ತಗೊಳಕ್ಕಾಗಲ್ಲ. ನೀವು ನೋಡಿ ಈ ಥರ ಗುಂಡಾಗಿರಿ ಮಾಡೋ ಸಬ್ ಇನ್ಸ್ಪೆಕ್ಟ್ರು ಹೆಂಗೆ ಹೆಣ್ಮಕ್ಳು ಹೆಂಗೆ ಬದುಕಬೇಕು, ಜನಸಾಮಾನ್ಯರು ಹೆಂಗೆ ಬದುಕಬೇಕು, ಸ್ಟೇಷನ್ ಒಳಗಡೆ ಹೋಗ್ಬಾರ್ದಾ? ಎಂತ ಮಾತಾಡ್ತಂದ್ರೆ ಕುಂಡಿ ಮೇಲೆ ಓದಿತೀರಿ ಅಂತ ಕೇಳ್ತಾನೆ ಅಂತಂದ್ರೆ ಹೆಣ್ಮಕ್ಳ ಇವು ಏನು ಸಹಿತಾರೆ? ಕಾಮನ್ ಸೆನ್ಸ್ ಇರ್ಬೋದು ನಿಮಗೆ. ಅಂಬೇಡ್ಕರ್ ಅವ್ನು ಮಾತಾಡ್ದಲ್ಲ ಸರ್, ನೀವು ಅಂಬೇಡ್ಕರ್ ಫೋಟೋ ತಗೊಂಡು ಅವ್ರು ಅಲ್ಲಿ ಕೂತ್ಕೊಂಡ್ರೆ ಅಂಬೇಡ್ಕರ್ ಇದೇ ಫೋಟೋ ಆಯ್ತಾ ಯಾರು ತಗೊಳ್ತು ಅಂತ ತೆಗೆದು ಆಚೆ ಕೇಳ್ತಾನೆ ಅಂದ್ರೆ ಏನು ಸರ್ ಅರ್ಥ? ಏನು ಸರ್ ಅದು ವಿಶೇಷವಾಗಿ ಸಂವಿಧಾನದಲ್ಲಿ ನಾವು ಆತನಿಗೆ ಅವಕಾಶ ಕೊಟ್ಟಿದೆಯಾ ಸರ್? ಈ ಥರ ಇದೆ ಸರ್. ನಾವು ಅದಕ್ಕೆ ಇಲ್ಲಿ ಕಾರ್ಯಕರ್ತರು ಇಲ್ಲಿ ಬಂದು ಇಲ್ಲಿ ಬೈಠಾಕ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸಾಹೇಬರು ಇವರು ಸಬ್ ಇನ್ಸ್ಪೆಕ್ಟರ್ ಬಂದು ನಾನು ಕ್ರಮ ತಗೊಂತೀನಿ ಹಾಗೆ ಹೀಗೆ ಅಂತಾರೆ, ಅವರು ತಗೊಳಕ್ಕಾಗಲ್ಲ. ಅದಕ್ಕೆ ನೀವು ಮೇಲಧಿಕಾರಿಗಳು ನೀವು ಇದ್ದರೆ ನೀವು ಇಲ್ಲಿ ಸ್ಪಾಟಿಗೆ ಬನ್ನಿ ಅಂತ ನಾವು ನಿಮ್ಮನ್ನು ಕರೀತಾ ಇರೋದು ಸರ್. ಹಲೋ, ಅಲ್ಲ ಅವಕಾಶ ಇಲ್ಲ ನಿಮಗೆ. ಆರೋಗ್ಯ ಸರಿ ಇದ್ರೆ ನಮ್ದೇನು ಆಕ್ಷೇಪಣೆ ಇಲ್ಲ, ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ. ನಮ್ಮ ಪರಿಸ್ಥಿತಿ ನಿಮ್ಗೆ ಹೇಳ್ಕೊಂಡಿದ್ವಿ, ನೀವು ನಮಗೆ ನ್ಯಾಯ ಕೊಡಬೇಕು. ಆ ನ್ಯಾಯ ಕೊಡೋಂಥ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ವಿ ಅಷ್ಟೇ. ಸರ್, ಧರ್ಮಸ್ಥಳದಿಂದ ಹಿಡಿದು ಇಂಥ 125 ಜಿಲ್ಲೆ ಒಳಗೆ ಅವರೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಅವ್ರು ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ. ನಿಮಗೆ ಗೊತ್ತು, ಅಳುಗುಪ್ಪೆಲ್ಲ 5-6 ಜನ ಸತ್ತೋದ್ರಲ್ಲಿ ಸರ್. ಊರು ಬಿಟ್ಟಿದ್ದು 100 ಜನ ಒಕ್ಕಲೆದ್ದು ಹೋಗಿದ್ದಾರೆ ಸರ್. ಇದೆಲ್ಲ ನಿಮಗೆ ಗೊತ್ತು. ನಾವು ನಿಮ್ಮ ಹತ್ರ ಒಂದ್ಸರಿ ಬಂದು ಮಾತಾಡಿದ್ವಿ, ತಹಶೀಲ್ದಾರ್ ತರ AC ಅವ್ರ ತರ ಮಾತಾಡಿದ್ವಿ ಸರ್. ಮೈಕ್ರೋ ಫೈನಾನ್ಸ್ ಅಂಡರ್ಟೇಕ್ ಮಾಡಿ ಸ್ವಾಮಿ, ನಿಮ್ಮ ಇಲಾಖೆಗೆ ಹೇಳಿ ಅಂತ. ನಿಮ್ಮ ಇಲಾಖೆಗೆ ಹೇಳಿ, ಅವ್ರ ಇಲಾಖೆಯವರು ಬಂದೋಬಸ್ತ್ ಮಾಡದೆ ಹೋದ್ರೆ, ಅವ್ರು ಅಂಡರ್ಟೇಕ್ ತಗೊಂಡೆ ಹೋದ್ರೆ ಇವ್ರ ಮೇಲೆ ಇದ್ರ ದಾಳಿ ನಡೀತೇವೆ ಅಂತ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಉಳಿಯಾರು ಪರೋಕ್ಷವಾಗಿ ಮೈಕ್ರೋ ಫೈನಾನ್ಸ್ ಪರವಾಗಿ ಇದ್ದಾರೆ. ಅವ್ರ ಪರವಾಗಿ ಮಾತಾಡ್ತಾರೆ, ಕೆಟ್ಟದಾಗೆಲ್ಲ ಹೆಣ್ಮಕ್ಳು ಅಸ್ಥಿರವಾಗೆಲ್ಲ ಬೈತಾರೆ.
ಇದು ಚಿಕ್ಕ ಮುಚ್ಚ ಕಟ್ರೆ ಕೊಂಡಿ ಮೇಲೆ ಓದಿತ್ತು ಅಂತ ಹೇಳ್ತಾರಲ್ಲ ಈ ಮನುಷ್ಯನಿಗೆ ಏನೋ ಇದಿದೆ ಸರ್. ಈಗ ನಾವು ಏನು ಮಾಡ್ಬೇಕು ಹೇಳಿ, ನಾವು ಇಲ್ಲೇ ಧರಣಿ ಕೂತ್ಕೊಳ್ಳೋಣ, ಏನು ಮಾಡಬೇಕು ನೀವು ನಮಗೆ ನ್ಯಾಯ ಕೊಡ್ತೀರ? ಸರ್ ನೀವು ಈಗ ಬಂದಿದ್ದೀವಿ, ನಾವು ಇಲ್ಲಿ ಯಾರು ಸ್ವಲ್ಪ ನಿಂತ್ಬಿಟ್ರು ಇಲ್ಲ. ಅವರು ಇಲ್ಲ, ನಾವು ಯಾರಿಗೆ ಕೇಳಬೇಕು ಸರ್? ಅದಕ್ಕೆ ನಿಮಗೆ ನಾನು ಫೋನ್ ಮಾಡಿದ್ದು ನೇರವಾಗಿ. ಎಸ್ ಪಿ ಅವ್ರು ಬರಲಿ ಬಿಡಿ, ಕುತ್ಕಡೆ. ಎಸ್ ಪಿ ಅವ್ರು ಬರಲಿ. ಹೌದು. ಸರ್ ನಮಸ್ತೆ ಸರ್. ಈಗ ಬಂದಿದ್ದಾರೆ ಸರ್, ಚೆನ್ನಾಗಿ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಅಂದರೆ ಏನೇ ಕಂಪ್ಲೇಂಟ್ ಇದೆ ನಿಮ್ಮ ಪರವಾಗಿ ಅದೇನೇ ಅಹವಾಲ ಇದ್ರೆ ನಾನು ಸ್ವೀಕಾರ ಮಾಡ್ತೀನಿ ಸರ್. ಬಂದು ಮಾತ್ರ ಬರಬೇಕು ನಾನು ಇದೊಂದು ಸ್ವಲ್ಪ ಮಾತಾಡ್ತೀನಿ ಪಾಪ ಅವ್ರು ಸರ್. ನಾನು ಹೇಳಿದ್ ನನ್ನ ದೇವಸ್ಥಾನ ಸಮಿತಿ ಕರಪತ್ರ ಬೇಕಲ್ಲ ಸರ್? ಈಗ ನಮಗೆ ಕರಪತ್ರ ತಗೊಂಡೋಗ್ಯಾರೆ ದೇವಸ್ಥಾನ ಸಮಿತಿದು. ಕರಪತ್ರದಲ್ಲಿ ನನ್ನ ಕರಪತ್ರ ಸರ್, ಕರಪತ್ರ ಕಾರಾಗಿದ್ದಾವಲ್ಲ ಅಂಟಕ ಮಾಡ್ತಾರೆ ಎಲ್ಲರೂ ಕಾರಾಗಿರುತ್ತೆ, ಇಸ್ಕೊಡಲ್ಲ ಕರಪತ್ರ ಅಂತ ಕಿತ್ಕೊಂಡು ಹೋಗ್ತಾರೆ ಸರ್ ಅವರು. ಕರಪತ್ರ ತಗೊಂಡೋಗಕ್ಕೆ ಏನು ಸರ್ ಇಟ್ಟಿದೆ? ನೀವು ಮಾತಾಡೋದ್ರಲ್ಲ ಅವ್ರಿಗೆ ಹುಷಾರಿಲ್ಲ, ನೀವು ಹೇಳಿದ್ರಲ್ಲ ಹುಷಾರಿಲ್ಲ. ಹಂಗಾಗಿ ನಿಮ್ಮ ಅಹವಾಲು ಏನಿದೆ ನನ್ನ ಕರ್ಕೊಂಡು ನಾನು ಅವರು ನಿಮ್ಮ ನನ್ನ ಮುಖಾಂತರ ಅವರಿಗೆ ತಲುಪಿಸ್ತಾರೆ ಸರ್. ನಾವು ಕಾನೂನು ಕ್ರಮ ತಗೊಂಡ ಆಗ್ರಹ ಪಡಿಸ್ತಾ ಇರೋದೇನು ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅವರಿಂದ ನ್ಯಾಯ ಸಿಗಲ್ಲ, ಅವ್ರನ್ನ ಅಮಾನತುಪಡಿಸಿ ತನಿಖೆ ಮಾಡಿ ಅಮಾನತುಪಡಿಸಿ ಆತನಿಗೆ ಇಡೀ ಇಲಾಖೆಗೆ ಒಂದು ಕಾನೂನು ಇದೆ, ಅವರಿಗೆ ಒಂದು ಕಾನೂನು ಇದೆ ಸರ್. ನೀವು ಸ್ವಾಧೀನ ಕೊಟ್ಟಿಗೆ ನಾವು ಕಾನೂನು ಬಿಟ್ಟು ಮಾತಾಡೋಕ್ಕಾಗಲ್ಲ. ನಿಲ್ಗೆ ನಾವು ಕಾನೂನು ಮುರಿದಿ ಕಾನೂನು ಪ್ರಕಾರ ಈ ಥರ ಹಿಂಗೆ ಮಾಡಿದ್ವಿ ಅದು ನಿಮಗೂ ಗೊತ್ತು. ನಾನು ನಿಮ್ಮ ಅಹವಾಲು ಏನಿದ್ರು ನಾನು ಹೇಳ್ತೀನಿ, ನಿಮ್ಮ ಅಹವಾಲು ಪ್ರತಿಯೊಂದು ಏನಿದ್ರು ನಾನು ಕೇಳ್ತಾ ಇದ್ದೀನಿ ನೋಡಿ. ಕೇಳಿ ನಾವು ನಿಮ್ಮ ಅಹವಾಲು ತಗೊಂಡೋಗಿ ನಾನು ನಮ್ಮ ಸುಪೀರಿಯರ್ ಮೇಲಧಿಕಾರಿಗಳಿಗೆ ತಲುಪಿಸ್ತೇನೆ. ನೋಡಿ ಈ ನಾವಾಗಿ ಏನೇನು ಹೇಳಿದರೆ ಇದೊಂದು ಪ್ರತಿಯೊಂದು ಪಾಯಿಂಟ್ಸನ್ನು ನಾನು ನೋಟ್ ಮಾಡಿ ಹೇಳ್ತೀನಿ. ನೀವು ಅದೇ ಪ್ರತಿಯೊಂದು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ ಕೊಡಿ. ಕಂಪ್ಲೇಂಟ್ ಕೊಡೋದು ವಿಚಾರ ಇರೋ ದಿವಸ ಮರೆ ನೀನು ಕಂಪ್ಲೇಂಟ್ ಕೊಡೋದು ನೀವು ಒಬ್ಬ ಬೀದಿ ಹೋಗೋ ಮನುಷ್ಯ ಮಾತಾಡ್ದಂಗೆ ಮಾತಾಡ್ತಾರಲ್ಲ, ಆ ಮಕ್ಕಳು ಏನು ಅನ್ಕೊಂಡ್ಬಿಡ್ತಾರೆ ಮನುಷ್ಯ. ಇದು ನಿಮ್ ಡಿಪಾರ್ಟ್ಮೆಂಟಿಗೆ ಗೌರವ ಬರುತ್ತಾ? ಅದೆಲ್ಲ ನಾವು ನಿಮ್ ಡಿಪಾರ್ಟ್ಮೆಂಟಿಗೆ ಗೌರವ ಬರುತ್ತಾ ಸ್ವಾಮಿ? ನಾನು ಇಲ್ಲೇ ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಇನ್ನೂ ಇಷ್ಟೇ ಅಲ್ಲ, ಈಗ ನಾವು ಸುಮ್ಮನೆ ಇವ್ರು ಬಂದಿದ್ದಕ್ಕೆ ನಾವೆಲ್ಲ ಬಂದಿದ್ದೀವಿ. ಇಲ್ಲ ಅಂದರೆ ಕಾಲ್ ಮಾಡ್ತೀವಿ, ಇಡೀ ಜಿಲ್ಲೆಗೆ ಕಾಲ್ ಮಾಡ್ತೀವಿ, ಇಡೀ ಚಿಕ್ಕನಹಳ್ಳಿನ ಬಂದ್ ಮಾಡಿಸ್ತೀವಿ. ನೀವು ಸರಿಯಾದ ಕಾನೂನು ರೀತಿ ಕ್ರಮ ಕಾನೂನು ರೀತಿ ಕ್ರಮ ಏನಾಗಬೇಕು ಅದೆಲ್ಲ ನಮ್ಮ ಹಂತದಲ್ಲಿ ಏನಾಗಬೇಕು ಏಕಾಏಕಿ ಬಂದಿರೋದ್ರಿಂದ ನನ್ನ ಕೈ ಏಕಾಏಕಿ ಎಲ್ಲ ನೊಂದಾಗ ನೋವಾದಾಗ ನಾನು ಇದೀನಲ್ಲ, ಅದಕ್ಕೋಸ್ಕರ ನಾನು ಇದೀನಲ್ಲ. ನಾನು ಇಲ್ದಲ್ಲ ಎಲ್ಲರೂ ನಾನು ಇದೀನಿ ತಾನೆ ನೋಡಿ. ಎಲ್ಲರೂ ಅವ್ವ ನಿಮ್ಮ ಅಹವಾಲು ವಕೀಲು ನಿಮ್ಮ ತೀರ್ಮಾನಗಳನ್ನ ಏನು ತೀರ್ಮಾನ ತಗೊಂಡಿದ್ದಾರೆ ಅದನ್ನೆಲ್ಲದನ್ನು ಕೂಡ ಹೇಳಿದ್ವಿ. DYSP ಮಾತಾಡಿದ್ವಿ, ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಪೇಷೆಂಟ್ ಹಾಕಿದ್ದಾರೆ, ಎಲ್ಲೋ ಗಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ದಾರೆ. DYSP ಅವರು ನಾನು ಪೇಷೆಂಟ್ ಇದ್ದೀನಿ, ನನಗೆ ಬರೋಕ್ಕಾಗ್ತಿಲ್ಲ, ನನ್ನ ಪರಿಸ್ಥಿತಿ, ನಾನು ಕಾನೂನು ಕ್ರಮ ತಗೊಂತೀನಿ, ನಿಮಗೆ ನ್ಯಾಯ ಕೊಡ್ತೀನಿ ಅನ್ನೋ ಮಾತು ಅವ್ರು ಹೇಳ್ತಾರೆ. ಆದರೆ ಅದನ್ನು ಭರವಸೆ ಇಲ್ಲ, ಭರವಸೆ ಇಲ್ಲ. ಯಾಕೆ ಭರವಸೆ ಇಲ್ಲ ಅಂದರೆ ಇಲಾಖೆಯಲ್ಲಿ ಇಂಥ ಒಬ್ಬ ಮನುಷ್ಯನಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಇಡೀ ಇಲಾಖೆ ತಲೆ ತಗ್ಸಂಥ ವಿಚಾರ. ಇದು ಕಾಮನ್ ಸೆನ್ಸ್ ಮನುಷ್ಯ ಹಿಂಗೆ ನಡ್ಕೊಂತ ಇರೋದು. ಅದರಿಂದ ಒಬ್ಬ ಹೈಯರ್ ಅಧಿಕಾರಿ, ಉನ್ನತ ಮಟ್ಟದ ಅಧಿಕಾರಿಗೆ ನಾವು ಅಪೀಲ್ ಮಾಡಬೇಕಾಗತ್ತೆ, ನ್ಯಾಯ ಕೇಳಬೇಕಾಗತ್ತೆ.
ನ್ಯಾಯ ಕೇಳಿದಾಗ ಅವ್ರು ನಮ್ಮ ರಕ್ಷಣೆ ಕೊಟ್ಟರೆ ಕೊಡಲಿ, ಇಲ್ಲ ಅಂದ್ರೆ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಅವ್ರು ನಮ್ಮನ್ನೇನು ಮಾಡೋಕ್ಕಲ್ಲ, ನಿಮ್ಮ ಮಕ್ಕಳನ್ನ ಕಿತ್ಕೊಳ್ಳೋಕ್ಕಲ್ಲ. ನಿಮ್ಮ ಗೌರವ ಚ್ಯುತಿ ತಂದು ನಿಮ್ಗೆ ಅಪಮಾನ ಮಾಡೋಂಥ ವ್ಯಕ್ತಿ ಅವನು ಎಷ್ಟೇ ದೊಡ್ಡನಾಗಿರೋ ಸಹಿತ ಕಾನೂನಲ್ಲಿ ಅವನು ಬಂದಿ ಆಗ್ತಾನೆ. ಇದೇ ಕಚೇರಿ ಮುಂದೆ ಸಾವಿರಾರು ಜನ ಕರೆ ಕೊಡ್ತೀನಿ ನಾನು, 10 ತಾಲೂಕಿಗೆ ಕರೆ ಕೊಡ್ತೀನಿ. ಇಲ್ಲಿ ಇದೇ ಕಚೇರಿ ಮುಂದೆ ಮುತ್ತಿಗೆ ಹಾಕಲ್ಲ. ಯಾಕೆಂದರೆ ಸಬ್ ಇನ್ಸ್ಪೆಕ್ಟ್ರು ಪ್ರೆಸೆಂಟು, ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ, DYSP ಇಲ್ಲ. ಏಕಾಏಕಿ ನಿಮ್ಗೆ ನೋವಾಗಿದೆ, ಇವತ್ತು ನಡೆದ ಘಟನೆ ನೋವಾಗಿದೆ. ಆ ಮನುಷ್ಯನ ನಾವು ಸೇರಿಸಲ್ಲ. ಬಂದು ಆತನಿಗೆ ಮಾನ್ಯತೆ ಇದೆ, ಬಂದು ಹೆಣ್ಮಕ್ಳು ಕ್ಷಮೆ ಕೇಳಬೇಕು ಸರ್. ಕುಂಡಿ ಮೇಲೆ ಹೊಯ್ತಿರೋದು ಏನು ಅಂದರೆ ಏನರ್ಥ? ಕ್ಷಮೆ ಕೇಳಬೇಕು. ಈ ಜಿಲ್ಲೆಯಿಂದ ಆಯ್ತು. ಅದಕ್ಕೆ ಸಾಹೇಬ್ರು ಹೇಳ್ತಾರೆ, ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, DYSP ಹೇಳಿದ್ದಾರೆ, ನಾನು ಅದಕ್ಕೆ ಕೂಡಲೇ ಕ್ರಮ ತಗೊಂತೀನಿ, ನಾಳೆನೇ ಅದನ್ನು ತನಿಖೆ ಬಂತೀನಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಕ್ರಮ ತಗೊಂತೀನಿ ಅಂತ ಒಂದು ದಿವಸ ಕಾಲ ಅವಕಾಶ ಕೊಡೋಣ. ಸರ್ ಅಲ್ಲಿ ಉಳಿಯಾರಲ್ಲಿ ನಡೆದಿರೋ ಘಟನೆಗೆ ನಮ್ಗೆ ಅದು ನಂಬಿಕೆನೇ ಬರ್ತಿಲ್ಲ ಸರ್. ನೀವಾದ್ರೂ ಇಷ್ಟು ಕೂಲ್ ಆಗಿ ಕೊಟ್ಟಿಲ್ಲ ಸರ್. ಅವರು ನಿಮ್ದು 200 ಬಾಯಿ, ಒಂದೇ ಬಾಯಿ ಅವ್ರು ಮಾತಾಡೋ ಕ್ಲಾಶು ನಮ್ಮ ಮನೆ ಬರಕಟ್ಟ ಬೈಕೊಂಡ್ಬಂದಿ ಸರ್. ಅವ್ರನ್ನ ನಾವು ಮನೆ ಎಲ್ಲ ಹೆಂಗಸ್ರಿದ್ದೀರಿ, ಎಲ್ಲ ಹೆಣ್ಮಕ್ಳಿದ್ದೀರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಅವೇಳೆ ಅಂದ್ರೆ ಸೂಕ್ತವಾದ ಸಮಯ. ನಿಮ್ಮ ಸಾಹೇಬರಿಗೆ ಅರ್ಥೈಸಿ. ನಾನು ಹೇಳ್ತೀನಿ, ನಿಮ್ಮ ಅಪವಾದಗಳು ಏನೇ ಇದ್ರು ಪರ್ಟಿಕ್ಯುಲರ್ ನಿಮ್ದು ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ. ನೀವು ಅಪರಾಧ ಮಾಡಿದ್ರೆ ಇಲ್ಲಿ ಯಾರು ಬರ್ತಿರ್ಲಿಲ್ಲ. ನಿಮ್ಗೆ ಅನ್ಯಾಯ ಆಗಿದೆ ಅಂತ ನೀವು ಇಲ್ಲಿ ಬಂದಿದ್ದೀರಿ, ಹೌದಲ್ವಾ? ಈಗ ಯಾರು ಅಪರಾಧ ಮಾಡಿದ್ರೆ ಇಲ್ಲಿ ಯಾರು ಬರ್ತಿರ್ಲಿಲ್ಲ, ಸತ್ತು ನಿಮ್ಗೆ ಅನ್ಯಾಯ ಆಗಿದೆ, ಇಲ್ಲಿಗೆ ಬಂದಿದ್ದೀರಿ. ನಾವು ನೋಡ್ರಿ ನಮ್ಮ ಹಂತದಲ್ಲಿ ಏನು ಕೆಲಸ, ನನ್ನಿಂದ ಏನಾಗುತ್ತೆ. ಇವತ್ತೇನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಅಂತ ನೀವು ಸಡನ್ನಾಗಿ ಬಂದಿರೋದ್ರಿಂದ, ಅವರು ಅನ್ಯ ಕರ್ತವ್ಯದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ಅವ್ರ ಪರವಾಗಿ ನಾನು ರಿಸೀವ್ ಮಾಡ್ಕೊತೀನಿ. ಏನೇ ಅಹವಾಲು ಇದ್ರೂ ನನ್ನ ಹತ್ರ ಕೊಡಿ. ಪರ್ಟಿಕ್ಯುಲರಾಗಿ ಪರ್ಟಿಕ್ಯುಲರಾಗಿ ಎಷ್ಟು ಮೆನ್ಷನ್ ಮಾಡಿ ನೀವು ಈ ಥರದ ಈಗ ಸಮಸ್ಯೆ ಇದೆ ಅಂತ ಕೊಡಿ. ನಾವು ಅವ್ರ ಮುಖಾಂತರ DYSP ಸರ್ಗೆ ಕುಂದೂರು ತಿಮ್ಮಯ್ಯರ ಮಾತಾಡಿದ್ವಿ. ಅರ್ಥ ಆಗ್ತಿದೆಯಾ? ಅವರು ಹುಷಾರಿಲ್ಲ, ಸ್ವಲ್ಪ ಹೆಲ್ತ್ ಕಂಡೀಷನ್ ಸ್ವಲ್ಪ ಬ್ಯಾಡ್ ಇರೋದ್ರಿಂದ ರೆಸ್ಟಲ್ಲಿದ್ದಾರೆ. ಸೊ ಹಂಗಾಗಿ ಅವ್ರು ಏನೇ ನಿಮ್ಗೆ ಕಂಪ್ಲೇಂಟ್ ನಾನು ಖುದ್ದಾಗಿ ನಾಳೆ ಬೆಳಿಗ್ಗೆನೆ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ನೀವು ಅವ್ರಿಗೆ ನೀವೇನು ಹೋಗ್ಬೇಕಾಗಿಲ್ಲ, ನಿಮ್ಮ ಮುಖಾಂತರ ಅವ್ರು ಹೋಗಿ ಖಂಡಿತವಾಗಿ ಮಾತಾಡೋದು. ಅರ್ಥ ಆಗ್ತಿದೆಯಾ? ಅದಕ್ಕೆ ಅವಕಾಶ ಇದೆ. ಅರ್ಥ ಆಗ್ತಿದೆಯಾ? ನೀವ್ಯಾರು ನೋಡ್ರಿ, ಮಳೆ ಬರೋ ಟೈಮ್ ಈಗ ಅವೇಳೆ ಆಗಿರೋದ್ರಿಂದ ನೋಡ್ರಿ, ಟೈಮ್ ಅಲ್ಲೇ 9 ಸರ್. ನೀವು ಇಷ್ಟಾರು ಹೇಳ್ತಿದ್ರ ಮಳೆ ಬರೋ ಟೈಮಲ್ಲಿ ಈಚೆ ಕಳ್ಸಿರು ಸರ್. ಬೇಕೇ ಬೇಕು. ಈಗ ನಮ್ದು ಒಂದೇ ಒಂದು 5 ಬೆರಳು ಒಂದೇ ಸಂಸ್ಥೆ, ಒಬ್ಬರು ವರ್ತನೆ ಬಿಡ್ತಾರೆ. ನಾವು ಅದನ್ನ ಕ್ರಿಟಿಸೈಸ್ ಮಾಡೋದು. ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ಅನ್ಯಾಯ ಆಗಿದೆ, ಅವತ್ತು ನಾವು ಕೇಸ್ ಕೊಟ್ಟಿದ್ವಿ ಸರ್. ನಮ್ಗೆ 25,000 ರೂಪಾಯಿ ಖರ್ಚು ಮಾಡಿದೀವಿ, ನಾವು ಕಳ್ಳರಿಗೆ ಹಿಡ್ಕೊಂಡ್ ಬರ್ತೀವಿ ಅಂತ. ಇವತ್ತಂತ ಹಿಡ್ದಿಲ್ಲ ಅವರು. ಅವ್ರು ಮಾತ್ರ ವಿಷಯನೇ ಎತ್ತಿಲ್ಲ. ಮಾತ್ರ ದಿವಸ ನಾವು ಹೋಗಿ ಕೇಳಿದ್ರೆ 25 ಲಕ್ಷ ಬೇಕು, ನೀವು 25 ಲಕ್ಷ ರೂಪಾಯಿ ತಂದ್ರೆ ಕಾಡ್ಕಡಲ್ಲಿ ಕಳ್ತನ ಅವರು ಇದಾರೆ, ಅಲ್ಲಿ ಹಿಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಇವತ್ತಂಕ ಏನು ಶಬ್ದನೇ ಬಂದಿಲ್ಲ. ಕಳ್ತನ ಆಗಿದ್ದು 2 ಲಕ್ಷ ರೂಪಾಯಿ. ನಮ್ಮನೇಲಿ ಹುಷಾರಿಲ್ಲ, ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ. ನಮ್ಮೂರವರು ಒಬ್ರು ಕರ್ಕೊಂಡು ಬಂದು ಕೊಟ್ಟಿದ್ದೀವಿ. ನಮ್ಮನೇಲಿ ಹುಷಾರಿಲ್ಲ ಸರ್. ಕೆಟ್ಟೋಗಿತ್ತೆ, CC ಕ್ಯಾಮ್ರಾ ತೆಗಿಯಕ್ಕೆ ಕೆಟ್ಟೋಗಿತ್ತೆ ಅಂದ್ರು ಸರ್. ನೀವೇ 50,000 ಕಂಪ್ಲೇಂಟ್ ಕೊಡ್ತಾ ಇದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ಹಿಡ್ಕೊಂಬನ್ನಿ, 25,000 ಕೊಡಿ, ಹಿಡ್ಕೊಂಡ್ ಬರ್ತೀನಿ ಅಂತ ಕೇಳ್ತಾ ಇರೋದು ಸಬ್ ಇನ್ಸ್ಪೆಕ್ಟ್ರು. 25,000 ಕೊಟ್ಟು ನಾನು ಹೋಗಿ ಹಿಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ನಮ್ಮನೆ ಕರ್ಕೊಂಡ್ ಬಂದಿ, ಅದೇ ಪೇಷಂಟ್ ಗೆ ಕರ್ಕೊಂಡ್ ಬಂದಿ ನಮ್ಮನೆ
ಪೇಷಂಟ್ ಜಾಸ್ತಿ ನಡಿಯಕ್ ಆಗಲ್ಲ ಸರ್, ಓಡಕ್ ಆಗಿಲ್ಲ ಏನಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಜೀಪಲ್ಲಿ ಕೂಡ್ಸಿ ಅರ್ಧ ರಸ್ತೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬಂದು ಪೇಷಂಟ್ ಮುಂದೆ ನಿಲ್ಸಿದಾರೆ ಸರ್. ಅವತ್ ತುಮಕೂರಿಗೆ ಹೋಗಿದ್ದೆ ಸರ್, ಇದೇ ಸ್ಟ್ರೈಕ್ಗೆ ಹೋಗಿದ್ದೆ ನಾನು. ಅವತ್ತ ಶಾಖಕ್ಕೆ ನಾನು ಹೋಗಿ ಕೇಳಿದೆ, ನೀನೇ ಹತ್ರ ಬಂದಿದ್ಯಾ, ನಿಮ್ಮನೆಯವ್ರ ಹತ್ರ ಮಾತಾಡ್ತಿದ್ದೀನಿ, ನೀನ್ ಹತ್ರ ಮಾತಾಡ್ತಾ ಇಲ್ಲ ಅಂದ್ರು ನನ್ಗೆ. ಈಗ ಕೊಡಮ್ಮ, ನಿನ್ ಪರ್ಟಿಕ್ಯುಲರ್ ಸಮಸ್ಯೆ ಇದೆ ಅದಕ್ಕೆ ಕೊಡಮ್ಮ. ನಿಂದ ಏನ್ ಅಹವಾಲ್ ಇದೆ ನಾನು ಅದಕ್ಕೆ ಹೇಳಿದ್ದು, ಪರ್ಟಿಕ್ಯುಲರ್ ನಿಮ್ ಹೆಸರನ್ನ ಹಾಕಿ ನನ್ನ ಹತ್ರ ಕೊಡಿ, ನಾನು ಡಿಒಸಿ ಸರ್ ಹತ್ರ ಮುಟ್ಸೋದು. ಪರ್ಟಿಕ್ಯುಲರ್ ಸಮಸ್ಯೆ ಮುಗೀತು, ತಡಿ ರೈತರ ನೆಕ್ಸ್ಟ್ ಯಾರಾದ್ರೂ ಮಾತಾಡಿದ್ರೆ ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀರಲ್ವಾ ಸರ್? ಅವ್ರು ಆ ಫೋಟೋ ತಗೊಂಡು ಇಕ್ಕ ಜಾಗ ಕೊಟ್ಟಿದ್ದು ಯಾರು? ಅವ್ರ ಇಲಾಖೆ ಕರ್ತವ್ಯ ಮಾಡೋರ ಇಲ್ವಾ ಸರ್? ಅವ್ರ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಕೊಡ್ತಾರ ಅವ್ರು? ಅವ್ರ ಅತ್ಯಂತ ಜಾಗ ಕೊಟ್ಟಿಲ್ಲ ಅಂದ್ರೆ ಅವ್ರ ಇಲಾಖೆ ಕೆಲಸ ಮಾಡಕ್ ಇವತ್ತು ನೀವು ಬೆಳಗ್ಗೆ ಎದ್ದು ಬಂದಾಗ ಸಲೀಟ್ ಹೊಡಿತೀರ, ಅವ್ರು ಅದೇ ಮಾಡ್ಲಿಲ್ಲ ಅಂದ್ಮೇಲೆ ಅವ್ರು ಹೆಂಗ್ ಕರ್ತವ್ಯ ಮಾಡ್ತಾರೆ? ಫೋನ್ ಮಾಡ್ತೀವಲ್ಲ ಸರ್, ಅವರು ಸ್ಟಾರ್ಟಿಂಗ್ ನಮ್ಗೆ ಹೇಳೋದಿದ್ದೇನೆ, ಏನಂತ ಹೇಳ್ತಾರೆ, ಸಾಲ ತಗೊಂಡಿದ್ದೀರಲ್ಲ ಕಟ್ಟಲ್ಲ ಅಂತಾರೆ, ಹಂಗಂತೂ ಕಟ್ ಮಾಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ. ನೀವ್ ಯಾವ ಊರ್ನರು ಏನು ಹೆಸರು ಹೇಳ್ರಿ, ಫಸ್ಟ್ ಆ ಮಾತು ಅದನ್ನ ಕೇಳಕ್ ನಾವ್ ಅವ್ರಿಗೆ ಫೋನ್ ಮಾಡ್ಬೇಕೇನ್ರಿ ಸರ್? ಅದನ್ನ ಅವ್ರು ನೀವೇ ಕಟ್ರಿ ಅಂತ ಅವ್ರು ಹೇಳಕ್ ನಮಗ್ ಫೋನ್ ಮಾಡ್ಬೇಕಾ? ನಾವ್ ಕಷ್ಟ ಅಲ್ವೇನ್ರಿ ಸರ್ ಸ್ಟೇಷನ್ ಹೋಗೋದು? ನಮ್ಮ ಉಳಿಯಾರಲ್ಲಂತೂ ನಮ್ಗೆ 5 ಪೈಸದ್ದು ಅಲ್ಲಿ ಏನು ಸಿಕ್ಕಲ್ಲ ಸರ್. ನೇಡಕ್ಕ ಸತ್ತೋದ್ರು ಅಲ್ಲಿ ಟೆನ್ಷನ್ ನೀವು ಕರ್ತಿರುವೆ ಆಗಲ್ಲ ಸರ್ ನಮಗೆ. ಅಲ್ಲೇ ಹೇಳಮ್ಮ. ಹೋಗು. ಮಾತಾಡ್ಲಿ. 3 ಜನ ಮಕ್ಕಳು ಸಹ ಸಣ್ಣ ಪುಟ್ಟ ಮಕ್ಕಳು, ಅವ್ರ ಯಜಮಾನ್ರಿಗೆ ಹುಷಾರಿಲ್ಲ, ದುಡ್ಡು ಕಟ್ಟಕ್ಕೆ ಹೋಗಮ್ಮ, ಕೆರೆಗಳು ಸಾಲ ಮನ್ನಾ ಆಗುತ್ತಂತಲ್ಲ ಸರ್, ಕೇಳೋದು ನಿಮ್ಮೊಂದು ದೂರ್ ಕೊಟ್ಟುವೆ, ನಿಮಗ್ ದೂರ್ ಕೊಟ್ಟಿದೀವಿ ಅಂತ ಕಡ್ರಿ. ಇವತ್ತು ನಾವು ನೀವು ದೂರ್ ಕೊಟ್ಟುವೆ, ನಿಮ್ಮನ್ನ ಅವ್ರು ಇದು ಮಾಡ್ದಲಯ್ಯ, ಅವ್ರು ಹೋಗ್ಬಿಟ್ಟು ನಿಮಗೂ ಉದಾಸನೆ ಮಾಡಿ ಹೋಗಿ ನಮ್ಮನ್ನ ಬಂದು ಈ ತರ ಕೇಳದ್ ಸರಿನಾ ಸರ್? ದೂರ ಕೊಟ್ಟಾದ್ಮೇಲೆ ಕೊಟ್ಟಾದ್ಮೇಲೆ ಸಹ ನೆನ್ನೆ ಘಟನೆ ಸೂರ್ಯೋದಯ ಅನ್ನೋ ಸಂಘರು ಸಹ ಆ ಅಕ್ಕನ್ನ ಮುಖ ತೊಳ್ಕೊಳಕ್ ಬಿಟ್ಟಿಲ್ಲ ಸರ್. 9:00ವರೆಗೆ ಬಂದ್ಬಿಟ್ಟು ಹಂಗ್ ಏಕವಚನದಾಗೆ ಅಲ್ಲೋಲ್ಕ ಮಾತ್ನೆ ಆಡಿ ಹಂಗ್ ತಾಂಡಿ ಅದು ಹಿಂಗ್ ತಾಂಡಿ ಅದ್ರ ಕೊಡಕ್ಕಾಗುತ್ತ ಸರ್? ವ್ಯವಹಾರ ಮಾಡಿರ್ತೀವಿ ಸರ್, ಹೆಂಗ್ ಇಸ್ಕೋಬೇಕಾ ತುಂಬಾ ಸಂತೋಷ ಆಯ್ತು ಸರ್. ಮರ್ಯಾದೆ ತೆಗ್ತಾರಲ್ರಿ ಸರ್, ಏನ್ರಿ ಮೇಡಮ್ ಮನೆ ಒಳಗೆ ಹೋಗಿ ಅವ್ರು ಈಚೆಗೆ ಕೊಡ್ತಿದ್ರೆ ಇದನ್ನ ದೂರ ಹೇಳಿದ್ರೆ ಅದನ್ನ ರಕ್ಷಣೆ ಕೊಡ್ಬೇಕು. ಇಲ್ಲೊಂದು ಎಲ್ಲೋ ಪಕ್ಕ ಒಂದು ಗಂಟೆ ಒಳಗೆ 3 ತಿಂಗಳು ಗರ್ಭಿಣಿ, 6 ತಿಂಗಳು ಗರ್ಭಿಣಿ ಹೋಗಿ ಅಟ್ಯಾಕ್ ಮಾಡಿದ್ದಾರೆ. ಅಯ್ಯಮ್ಮ ಈಚೆಗೆ ಕೊಡ್ತಾರೆ ಗರ್ಭಿಣಿನ. ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಅಂತ ಯಾವಪ್ಪ ಅದು ಯಾವಾಗಿ ರಕ್ಷಣೆ ಕೊಡುವಂತ ಪರಿಸ್ಥಿತಿ ನಮಗೆ ರಕ್ಷಣೆ ಇಲ್ಲ ಅಂತ ಎಲ್ಲಿ ಹೋಗ್ಲಿ ಸರ್? ನಾವು ಏನಕ್ಕಾಗಿ ನಿಮ್ಮ ಪೊಲೀಸ್ನವ್ರ ಇಟ್ಕೊಂಡ್ರು? 4-5 ಹೆಣ್ಮಕ್ಳು ಸರ್ ಕೇಳಿಸಲ್ಲ ಸರ್. ಅವರು ಇದಕ್ಕೆಲ್ಲ ವಿಷಯ ಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ಬರ್ತಿರಲ್ಲಪ್ಪ. ಪತ್ರಿಕೆಗೆ ಹೊಡೆದಾಗ ಎಲ್ಲ ಇದ್ರಪ್ಪ ನೀವು? ಪತ್ರಿಕೆ ಹಿಡ್ಕೊಂಡು ಎಲ್ಲದಾಗ ಎಲ್ಲ ಇದ್ರಪ್ಪ ನೀವು? ಮತ್ತೆ ಸುಮ್ನಿರ್ಬೇಕು, ಮಾತಾಡ್ಬಾರ್ದು. ಹೇಳ್ತಿರೋ ವಿಷಯ ಅಲ್ಲ, ಈಗ ಇವ್ರು ಕೇಳಿದ್ ನಾನು ಹೇಳ್ತೇನೆ.
ತಂದಿಲ್ವಲ್ಲ ಸ್ವಾಮಿ. ನಾವು ಗೊತ್ತಾಯ್ತೆ ನಾಟಕ ಮಾಡಬೇಡಿ. ಆತ ನಿಜವಾದ ದಲಿತ ವಿರೋಧಿ. ಆಮೇಲೆ ಸಾಮಾಜಿಕ ಕನಿಷ್ಠ ಪ್ರಜ್ಞೆ ಇಲ್ಲ. ಹೆಣ್ಮಕ್ಳದಲ್ಲಿ ಸಾರ್ವಜನಿಕ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಕನಿಷ್ಠ ಜ್ಞಾನ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಆತ ಹೆಚ್ಚಾಕ್ಸಿತಾನೆ. ಆಮೇಲೆ ಇವ್ರನ್ನ ಹೆಣ್ಮಕ್ಳನ್ನ ಚಿಕ್ಕದ ಮೇಲೆ ಹೊಡಿತೀನಿ ಅಂತ, ಕುಂಡಿ ಮೇಲೆ ಹೊಡಿತೀನಿ ಅಂತ ಹೇಳಿ ಈ ತರ ಕೆಟ್ಟ ಪದ ಬಳಸ್ತಾರೆ. ಇದ್ರ ಯಾರು ಮನುಷ್ಯರಾದ ಯಾರು ಸಹಿಸಕ್ಕಾಗಲ್ಲ. ಅದಕ್ಕೆ ನಮ್ಮ ಅಹವಾಲು ಇಷ್ಟೇ, ನೀವೇನ್ ಮಾಡ್ತೀರಿ, ನಾನು ನೋಡಿ ಇಷ್ಟಕ್ಕೆ ಇದು ಎಂಡಾಗಲ್ಲ, ಎಂಡಾಗ ಸಾಧ್ಯ ಇಲ್ಲ, ಬಿಡಲ್ಲ ಎಂಡಾಗಕ್ಕೆ. ಇವ್ರ ನ್ಯಾಯ ಇಲ್ಲಿವರೆಗೂ ನೀವು ಆತನ ಅಮಾನತ್ ಪಡಿಸ್ಬೇಕು. ಅದನ್ನು ಎಲ್ಲರ ಹೊರಗಡೆ ಹಾಕಿ ಮನುಷ್ಯರ ಜೊತೆ ಮನುಷ್ಯರ ಜೊತೆ ಬದುಕಕ್ಕ ಹೊರಗಡೆ ಅಲ್ಲ. ಅದರಿಂದ ನಾನು ಅವಕಾಶ ಬೇಕಾಗಿತ್ತು. ಮಿನಿಮಮ್ ಅಂದ್ರೆ 3 ಸಂಘ 4 ಸಂಘ ದುಡ್ಡು ಕೊಡ್ಬೇಕು ಅಷ್ಟೇ ತಾನೇ. ಇವ್ರು ಏನು ಅಷ್ಟೊಂದು ಸಂಘದಲ್ಲಿ ಆಧಾರ್ ಕಾರ್ಡ್ ತೋರ್ಸೋದು ದುಡ್ಡು ಕೊಟ್ಟು ಹೋಗ್ಬೇಕಾಗಿತ್ತು. ಅಷ್ಟು ಕಟ್ರಿ ಅಂತ ಹೇಳಕ್ಕಾಗಲ್ಲ. ವೈಯಕ್ತಿಕ ಇಶ್ಯೂ ಹೇಳ್ಬಾರ್ದು. ಅವ್ರು ಏನ್ ಹೇಳ್ಬೇಕು, ಅಮ್ಮ ನಿಮಗೆ ನ್ಯಾಯ ಕೊಡ್ತಿರ್ತೀರ, ನಮ್ಮಲ್ಲಿ ಸಾಧ್ಯವಾದ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಅಂದಿದ್ರೆ ನಮ್ಗೆ ಎಷ್ಟೋ ಸಂತೋಷ ಆಗತ್ತ. ಅವ್ರು ಏನ್ ಹೇಳಿಲ್ಲ, ಅವ್ರು ವೈಯಕ್ತಿಕ ನಾನು ಸಾಲ ತಾಂಡಿಕಣಮ್ಮ, ನಾನು 30 ಲಕ್ಷ ತಂದಿನಿ, 40 ಸಾಲ ಕಟ್ರಿ ಅಂತಂದು ಎತ್ತಮ್ಮ ಫೋಟೋವ ಚೇರ್ ಎತ್ತಿಕ್ಸಿದ್ದಾರೆ ಶಾಂತ ಸರ್ ಕೈ ಒಳಗೆ. ನೀತಿಕರು ಚೇರ್ ತಗೊಂಡು ಕೈ ಒಳಗೆ ಇಟ್ಟಿದ್ದಾರೆ. ಅವ್ರಿಗೆ ಹೋಗಿ ಉಳಿಯಾರ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ಗೆ ದುಡ್ಡು ಕೊಡಿ, ನಿಮಗೂ ನ್ಯಾಯ ಕೊಡಕ್ ನಿಂತ್ಕೊಂತಾರೆ. ಅವರೆಲ್ಲ ಸಂಘದಲ್ಲ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೆ ಸರ್ ಹೇಳ್ತಾ ಇರೋದು, ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಸ್ತಾ ಇದಾರೆ ಸರ್ ಮೈಕ್ರೋ ಫೈನಾನ್ಸ್ ಅವ್ರ ಕೈಯಲ್ಲಿ. ಎಲ್ಲೂ ಹೋಗ್ತಾ ಇಲ್ಲ. ಯಾವುದೇ ಒಂದು ಕಂಪ್ಲೇಂಟ್ ಅದಕ್ಕೆ ಉತ್ತರ ಅಥವಾ ನಿಮಗೆ ರಕ್ಷಣೆ ಅಥವಾ ನಿಮಗೆ ಸಮಜಾಯಿಸಿ ಅಥವಾ ನಿಮಗೆ ನ್ಯಾಯ ಒಂದು ಪದ್ಧತಿ ಇದೆ. ತಾಲೂಕ್ ಸಂಚಾಲಕರು ಮತ್ತೆ ಜಿಲ್ಲಾ ಸಂಘಟನಾ ಸಂಚಾಲಕರು, ತಾಲೂಕ್ ಸಂಘಟನಾ ಸಂಚಾಲಕರು ಎಲ್ಲ ಅಲ್ಲಿ ಹೋಗಿದ್ದಾರೆ ಕರಪತ್ರ ಕೊಡಕ್ಕೆ. ಇವರೆಲ್ಲ ಪದಾಧಿಕಾರಿಗಳು ಕರಪತ್ರ ಕೊಡಕ್ಕೆ ಹೋಗಿದ್ದಾರೆ. ಆತ ಹೋಗಿ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಮೈಕ್ರೋ ಫೈನಾನ್ಸ್ ಫೋನ್ ಮಾಡಿಬಿಟ್ಟು ಅವ್ರನ್ನ ಬಂದು ಗಲಾಟೆ ಮಾಡಿಸಿ ಆಮೇಲೆ ಅವ್ರು ವಾಪಸ್ ಬರ್ತಾ ಇದ್ರೆ ಗಾಡಿನ ಅಡ್ಡಗಟ್ಟಿಸಿ ಕೀ ಕಿತ್ಕೊಂಡು ನಮ್ಮೂರಲ್ಲಿ 4 ಜನ ಸಂಬಂಧ ಇಲ್ಲ, ನಮ್ಮಿಬ್ರು ಅವ್ರಿಗೂ ಸಂಘದವ್ರಿಗೂ ನನಗೂ ಸಂಬಂಧ ಇಲ್ಲ. ಹಿಂಗಾಗಿ ಅಂತರ ಬಂದು ಗಲಾಟೆ ಇಕ್ಕಿರೋದು ಕೀ ಕಿತ್ಕೊಂಡಿದ್ರು 4 ಜನ. ತುಂಬಾ ಕೆಲವೊಂದು ಹೇಳಿ ಸರ್, ಅದು ಏನ್ ಘಟನೆ ನಿಜವಾಗ್ಲೂ ಏನ್? ಅದು ಏನಾಯ್ತು ಅಂದ್ರೆ, ನಾನು ಇವ್ರ ವಿರುದ್ಧ ಕರಪತ್ರ ಹೊಡಿಸಿ ಕರಪತ್ರ ಹಂಚಕ್ಕೆ ಅಂತ ಹೋಗಿದ್ದೆ. ಎಲ್ಲಿ, ಯಾವ ಊರಲ್ಲಿ? ಉಳಿಯಾರ್ ಅಂತೇಳಿ ಚಿಕ್ಕನಹಳ್ಳಿ ತಾಲೂಕು, ತುಮಕೂರು. ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕು, ಉಳಿಯಾರ್ ಪಕ್ಕ ಗಾಡದಾಳು ಅಂತ. ಕರಪತ್ರ ಹಂಚೋ ಸಮಯದಲ್ಲಿ ಈ ಧರ್ಮಸ್ಥಳ ಸೇವಾ ಪ್ರತಿನಿಧಿಗಳು ನಮ್ಮನ್ನ ನೀವ್ ಯಾಕೆ ಇದೆಲ್ಲ ಮಾಡ್ತಾ ಇದ್ರೆ ಹಂಗೆ ಹಂಗೆ ಅಂತ ಗಲಾಟೆ ಮಾಡೋದು. ಮತ್ತೆ ನನಗೂ ಅವ್ರಿಗೂ ಅವಾಗ ಸಮರ ಆಯ್ತು. ಅದಾದ್ಮೇಲೆ ಮತ್ತೆ ಪೊಲೀಸ್ ಕರ್ತೀವಿ. ಪೊಲೀಸ್ ಏನ್ ಮಾಡಿದಾನೆ, ನನ್ನ ಮೇಲೆ ಯಾಕೆ ನೀನ್ ಯಾಕೆ ಬಿಡಿಸ್ಕೊಟ್ಟಿದ್ದೆ ಹಂಗೆ ಹಂಗೆ ಅಂತೆಲ್ಲ ಮಾತಾಡ್ದ. ಅವ್ರಿಗೆಲ್ಲ ನಾವು ಆನ್ಸರ್ ಮಾಡಿದ್ವಿ. ಆನ್ಸರ್ ಮಾಡಾದ್ಮೇಲೆ ಅವನು ಏನ್ ಮಾಡಿದ್ರೆ ಹೆಣ್ಮಕ್ಳನ್ನ ಬರಮ್ಮ ಇವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ಬಾ ಅಂತ ಕರೆದ್ರು. ಹೌದಾ ಸರ್, ನಡ್ರಿ ಸರ್ ಕಂಪ್ಲೇಂಟ್ ಕೊಡಿ. ನಾನು ತಪ್ಪೀಗ ನಾವು ಕರಪತ್ರ ಹಂಚ್ತಾ ಇರೋದು ಧರ್ಮಸ್ಥಳದವ್ರ ಮೇಲೆ ಸ್ಟ್ರೈಕ್ ಮಾಡಿರೋದು ಅಪರಾಧ ತಾನೇ. ಅವ್ರ ಕಂಪ್ಲೇಂಟ್ ನಮ್ಮ ಮೇಲೆ ರಿಜಿಸ್ಟರ್ ಮಾಡ್ಲಿ, ಕಂಪ್ಲೇಂಟ್ ಕೊಡ್ಲಿ ಅಂತಂದು. ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ ಅವರು? ಕಂಪ್ಲೇಂಟ್ ಕೊಡ್ಬೋದಲ್ವಾ ಅಂದಿ. ಆಯ್ತು ಬರಮ್ಮ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಅವ್ರು ಕರ್ಕೊಂಡು ಹೋದ್ರು. ಅವ್ರನ್ನ ಕರ್ಕೊಂಡೋಗಿ ಮತ್ತೆ ನಾನೇ ಮಾಡಿದೆ, ಅವಾಗ ಸೀದಾ ಬಂದು ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿದೆ ಅವ್ರ ಮೇಲೆ. ಸಬ್ ಇನ್ಸ್ಪೆಕ್ಟರ್ ಮೇಲೆ, ಸಬ್ ಇನ್ಸ್ಪೆಕ್ಟರ್ಗೆ, SP ಗೆ, DYSP ಗೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದೀನಿ. SP ಅವರು ಮೊನ್ನೆ ಬಂದಿದ್ರು, SP ಅವರು ಬಂದಿದ್ರು ಊರಿಗೆ ನನ್ನ ಹೇಳಿಕೆ ತಾಣಕ್ಕೆ. ಇಲ್ಲ ಸರ್, ನಾನು ಅಲ್ಲೇ ಬಂದು ನಿಮ್ಮ ಹತ್ರನೇ ಹೇಳಿಕೆ ಕೊಡ್ತೀನಿ, ನಾನು ಆಚೆ ಇದೀನಿ ಅಂತ ಹೇಳಿ ಅವ್ರು ಹೋದ್ರು. SP ಅವರು ನಾಳೆ ಬೆಳಗ್ಗೆ ಬುಧವಾರ SP ಅವ್ರ ಹತ್ರ ಯೋಗ ಹೋಗ್ತಾ ಇದೀವಿ. ಇಲ್ಲಿಂದ ನಾವು ಸುಮಾರು ಜನ SP ಅವ್ರ ಹತ್ರ ಕುತ್ಕೊಂಡು
ಸಬ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದೀವಿ ಆಲ್ರೆಡಿ. ಹೌದಾ? ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕೇಸ್ ಮಾಡ್ಕೊಂಡ್ಮೇಲೆ ಬರ್ತೀವಿ, ಕೇಸ್ ಮಾಡ್ತೀವಿ ನಾಡಿದ್ದು ಬುಧವಾರ. ಆಮೇಲೆ ಅದು ಸ್ಟೇಷನ್ ಅಲ್ಲಿ ತುಂಬಾ ಜನ ಸೇರಿ ಏನೋ ಮಾತಾಡ್ತಿದ್ರಲ್ಲ, ಆವಾಗ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಯಾಕೆಂದ್ರೆ ನಮ್ಮ ಹೆಣ್ಮಕ್ಳು ಮತ್ತೆ ನಮ್ಮ ಸಂಘದವರೆಲ್ಲ ಬಂದು ಈ ತರ ಒಬ್ಬ ದಲಿತ ವಿರೋಧಿ ಒಂದು ಸಬ್ ಇನ್ಸ್ಪೆಕ್ಟ್ರು ದಲಿತರು ಏನಾರು ಮಾಡಕ್ ಹೋದ್ರು ಬಿಡ್ತಾ ಇಲ್ಲ ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿ ಆ ಕೇಸ್ ದಾಖಲು ಮಾಡಕ್ಕೆ ಅಂತ ತಗೊಂಡಿಲ್ಲ ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿನ ಮುತ್ತಿಗೆ ಹಾಕಿ ಧಿಕ್ಕಾರಕ್ಕೆ ಹೋಗಿ ಪೊಲೀಸ್ ಇಲಾಖೆಗೆ ಅವಾಗ ಅವರು ಮನವಿ ತಗೊಂಡಿದ್ದಾರೆ. ಮನವಿ ತಗೊಂಡಿದ್ದಾರೆ, ಎಸ್ ಪಿ ಅವ್ರಿಗೂ ಬರ್ದಿದ್ದಾರೆ. ಅದಕ್ಕೆ ಎಸ್ ಪಿ ಅವ್ರ ಹತ್ರ ಬುಧವಾರ ಹೋಗ್ತಾ ಇದೀವಿ ನಾವು. ಬುಧವಾರ ಹೋಗಿ ಎಸ್ ಪಿ ಅವ್ರ ಹತ್ರ ನಾವು ಕುತ್ಕೊಂಡು ಮಾತಾಡ್ತೀವಿ. ಸರಿ ಸರ್, ಓಕೆ. ಮತ್ತೆ ಏನಾಗುತ್ತೆ ಅಂತ ಎಲ್ಲ ಕಳಿಸ್ತೀರಿ ಸರ್. ಆಮೇಲೆ 2ನೇ ತಾರೀಕು ಬರೋ ಪ್ರತಿಭಟನೆ ಇದೆ. ಒಂದ್ 2,000 ಜನ ಮಹಿಳೆಯನ್ನು ಸೇರಿಸಿ ಮತ್ತೆ ತಾಲೂಕ್ ಕಚೇರಿ ಮುಖ್ಯ ಆಗ್ತಾ ಇದೀವಿ. ಮಾಡಿ ಹಾ ಸರ್, ಮಾಡಿ ಎಲ್ಲ ವಿಡಿಯೋ ಕಳಿಸ್ತೀವಿ ಸರ್. ಸರಿ ಸರ್.